ಮರಾಠಿ ಭಾಷೆ ಮಾತನಾಡಿಲ್ಲ ಎಂದು ತನ್ನ 6 ವರ್ಷದ ಮಗಳನ್ನೇ ಮಹಿಳೆಯೊಬ್ಬಳು ಕತ್ತು ಹಿಸುಕಿ ಕೊಂದಿರುವ ಅಮಾನವೀಯ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ನವಿ ಮುಂಬೈನ ಕಾಲಂಬೋಲಿಯಲ್ಲಿ ವಾಸವಾಗಿದ್ದ 30 ವರ್ಷದ ಮಹಿಳೆ ಮಗಳ ಸಾವನ್ನ ಹೃದಯಾಘಾತ ಎಂದು ಬಿಂಬಿಸಲು ಪ್ರಯತ್ನಿಸಿದ್ದಳು. ಈ ವೇಳೆ ಶಂಕೆ ವ್ಯಕ್ತಪಡಿಸಿದ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಮನವಿಯನ್ನ ಮಾಡಿದರು. ಮರಣೋತ್ತರ ಪರೀಕ್ಷೆಯಲ್ಲಿ ಉಸಿರಾಟಕ್ಕೆ ಅಡಚಣೆ ಉಂಟಾಗಿ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಬಳಿಕ ವಿಚಾರಣೆ ವೇಳೆ ಮಹಿಳೆ ಬಾಯ್ಬಿಟ್ಟಿದ್ದು ಕೊಲೆಯ ರಹಸ್ಯ ಬಯಲಾಗಿದೆ. ಮಗುವಿಗೆ ಹೃದಯಾಘಾತವಾಗಿದೆ ಎಂದು ಮಹಿಳೆ ನಾಟಕವಾಡಿದ್ದಳು. ಇದರಿಂದ ಪೊಲೀಸರಿಗೆ ಅನುಮಾನ ಮೂಡಿ ವಿಚಾರಣೆ ನಡೆಸಿದಾಗ ಕೊಲೆ ವಿಚಾರ ತಿಳಿದು ಬಂದಿದೆ. ವಿಜ್ಞಾನ ಪದವೀಧರೆಯಾಗಿರುವ ಮಹಿಳೆ ಮತ್ತು ಆಕೆಯ ಐಟಿ ಇಂಜಿನಿಯರ್ ಪತಿ 2017ರಲ್ಲಿ ವಿವಾಹವಾಗಿದ್ದರು. ಮದುವೆಯಾದ 2 ವರ್ಷಗಳ ನಂತರ ಮಹಿಳೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಮಗುವಿಗೆ ಚಿಕ್ಕ ವಯಸ್ಸಿನಿಂದಲೂ ಮಾತನಾಡಲು ತೊಂದರೆ ಇತ್ತು. ಅವಳು ಹೆಚ್ಚಾಗಿ ಮರಾಠಿ ಬದಲಿಗೆ ಹಿಂದಿ ಮಾತನಾಡ್ತಾ ಇದ್ಲು. ಇದರಿಂದ ಅವಳ ತಾಯಿ ಆಗಾಗ ಸಿಟ್ಟಾಗ್ತಾ ಇದ್ಲು. ನನಗೆ ಇಂತಹ ಮಗು ಬೇಡ, ಅವಳು ಸರಿಯಾಗಿ ಮಾತನಾಡುವುದಿಲ್ಲ ಎಂದು ಆಗಾಗ ಪತಿಯ ಜೊತೆ ವಾದಿಸುತ್ತಿದ್ದಳು. ಆಕೆ ಗಂಡು ಮಗುವನ್ನ ಬಯಸಿದ್ದಳು ಎನ್ನಲಾಗಿದೆ. ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ಅತೃಪ್ತಿ ಹೊಂದಿದ್ದಳು ಎಂದು ತಿಳಿದು ಬಂದಿದೆ. ಇದರ ಜೊತೆಗೆ ಮಾನಸಿಕ ಸಮಸ್ಯೆಗೆ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಳು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.